ನಮಸ್ಕಾರ ಬಂಧುಗಳೇ, ಭಗವಂತನ ಸೃಷ್ಟಿಯ ಲಕ್ಷ ಲಕ್ಷ ಜೀವರಾಶಿಗಳಲ್ಲಿ ಮಾನವ ಈ ಸೃಷ್ಟಿಯ ಅಧಿಪತ್ಯವನ್ನು ಹೊಂದಿದ್ದಾನೆ. ಯಾಕೆಂದರೆ ಅವನಿಗೆ ಆ ಪರಮಾತ್ಮ ಕರುಣಿಸಿರುವಂತಹ ವಿಶೇಷವಾದಂತಹ ಬುದ್ಧಿಮತ್ತೆ ಅಥವಾ ಜ್ಞಾನ, ತನ್ನ ಜ್ಞಾನವನ್ನು ಬಳಸಿಕೊಂಡು ಪರಮಾತ್ಮ ಸೃಷ್ಟಿಸಿರುವಂಥ ಆ ಎಲ್ಲ ಜೀವರಾಶಿಗಳನ್ನು ತನ್ನ ಅನುಕೂಲಕ್ಕೆ ಬಳಸಿಕೊಂಡು, ಪ್ರಕೃತಿಯನ್ನು ಬಳಸಿಕೊಂಡು ಒಂದು ಸುಖಕರವಾದಂತಹ ಜೀವನವನ್ನು ಮನುಷ್ಯ ಮಾಡ್ತಾ ಇದ್ದಾನೆ. ಮಾನವನ ಅನುಕೂಲಕ್ಕೆ ತಕ್ಕಂತೆ ಪರಮಾತ್ಮ ಬೇಕಾದಷ್ಟು ಸೃಷ್ಟಿಗಳನ್ನು ಮಾಡಿದ್ದಾನೆ. ಗಿಡ, ಮರ, ಬಳ್ಳಿ, ಅದೇ ರೀತಿ ಹಣ್ಣು ಹಂಪಲು ಎಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ. ಆದರೆ ಅದನ್ನು ಯಾವ ರೀತಿ ಬಳಸಬೇಕೆನ್ನುವುದನ್ನು ಮನುಷ್ಯ ತನ್ನ ಬುದ್ಧಿಶಕ್ತಿಯಿಂದ ಕಲಿತುಕೊಂಡಿದ್ದಾನೆ. ನಾವು ಬಳಸುವಂತಹ ಹಣ್ಣು ಹಂಪಲುಗಳಿರ್ಬೋದು, ತರಕಾರಿಗಳಿರ್ಬೋದು, ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ರಕ್ಷಣೆಯನ್ನು ಮಾಡ್ತಾ ಇದೆ. ಅದು ಮಾರಕವಾದಂತಹ ಕಾಯಿಲೆಗಳಿಂದ ದೂರ ಮಾಡುವುದು ಮಾತ್ರವಲ್ಲ, ಒಂದು ವೇಳೆ ಯಾವುದಾದರೂ ಸಂದರ್ಭ ಬಂದಲ್ಲಿ ಮನುಷ್ಯನ ಇಡೀ ರಕ್ಷಣೆಗೆ ಈ ಪ್ರಕೃತಿ ನಿಲ್ಲುತ್ತದೆ ಎನ್ನುವುದನ್ನು ನಾವು ಅರಿತುಕೊಳ್ಬೇಕು. ಬಂಧುಗಳೇ, ನಾವು ಬಳಸುವಂತಹ ಈ ತರಕಾರಿಗಳಲ್ಲಿರುವಂತಹ ಔಷಧೀಯ ಗುಣಗಳೇನು, ಅದರ ಪರಿಣಾಮಗಳೇನು, ಅದರ ಬಳಕೆಯಿಂದ ಆಗುವಂಥ ಲಾಭಗಳೇನು, ಈ ಬಗ್ಗೆ ವಿಸ್ತೃತ ಮಾಹಿತಿಯನ್ನು ನೀಡುವಂತಹ ಪ್ರಯತ್ನವೇ ನಮ್ಮ ಆಯುರ್ವೇದ ಶಾಸ್ತ್ರ ಎನ್ನುವುದೇ ಅದ್ಭುತವಾದಂತಹ ಶಾಸ್ತ್ರ. ಇಡೀ ಪ್ರಪಂಚಕ್ಕೆ ಭಾರತದ ಬುದ್ಧಿಶಕ್ತಿಯನ್ನು ಪರಿಚಯಿಸಿರುವಂತಹ ಶಾಸ್ತ್ರಗಳಲ್ಲಿ ಇದು ಕೂಡ ಒಂದು. ಈ ನಮ್ಮ ಆಯುರ್ವೇದ ಕಾರ್ಯಕ್ರಮದಲ್ಲಿ ಎಂದಿನಂತೆ ತನ್ಮಯ್ ಗೋಸ್ವಾಮಿ ಅವರು ಸಾಕಷ್ಟು ಮಾಹಿತಿಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ, ಇನ್ನಷ್ಟು ಸಂಚಿಕೆಗಳನ್ನು ಕೊಡಲಿಕ್ಕಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ತನ್ಮಯ್ ಗೋಸ್ವಾಮಿ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೀನಿ. ನಮಸ್ಕಾರ ನವೀನ್ ಜಿ. ಇವತ್ತು ಚರ್ಚೆ ಮಾಡ್ತಾ ಇರುವಂತಹ ಒಂದು ವಿಷಯ ಹೀರೆಕಾಯಿ. ಸಾಮಾನ್ಯವಾಗಿ ಹಿತ್ತಿಲಿನಲ್ಲಿ ಬೆಳೆಯುವಂತಹ ಹೀರೆಕಾಯಿಯನ್ನು ನಾವು ಬಳಸ್ತೇವೆ. ಆದರೆ ಬಳಕೆಯಿಂದ ಆಗುವಂತಹ ಪ್ರಭಾವಗಳೇನು, ಪರಿಣಾಮಗಳೇನು, ಲಾಭಗಳೇನು, ಅದನ್ನು ಡಾಕ್ಟರ್ ಇದೀಗ ನಮಗಾಗಿ ತಿಳಿಸ್ಕೊಡ್ತಿದ್ದಾರೆ. ನವೀನ್ ಜಿ, ಹೀರೆಕಾಯಿ ಬಗ್ಗೆ ಇವತ್ತು ನೀವು ಕೇಳ್ತಾ ಇದ್ದೀರಿ. ಹೀರೆಕಾಯಿ ಬಗ್ಗೆ ನಮ್ಮ ಯೋಗರತ್ನಾಕರ ಪುಸ್ತಕದಲ್ಲಿ ಸಾಕಷ್ಟು ಮಾಹಿತಿ ಇದರ ಬಗ್ಗೆ ಕೊಟ್ಟಿದ್ದಾರೆ. ನೋಡಿ, ಈಗ ಮೇನ್ ವಿಷಯ ಅಂತ ಹೇಳಿದ್ರೆ, ಈಗ ಒಂದು ಪಾಶ್ಚಾತ್ಯ ಮೆಡಿಕಲ್ ಸಿಸ್ಟಮ್ ಅಲ್ಲಿ ಟ್ಯಾಬ್ಲೆಟ್ ಕಲ್ಚರ್ ಇದೆ. ಹೌದು, ಟ್ಯಾಬ್ಲೆಟ್ ಇದುವೇ ಕಾಯಿಲೆ ಸರಿ ಮಾಡಬಹುದು. ಆದರೆ ನಮ್ಮ ಈ ಆಚಾರ್ಯರು ಟ್ಯಾಬ್ಲೆಟ್ ಕಲ್ಚರ್ ಇಂದ ಮಾತ್ರ ಅಲ್ಲ, ಫುಡ್ ಇಂದ ಸಹ ಕಾಯಿಲೆಗಳನ್ನು ಸರಿ ಮಾಡಬಹುದು. ಇದಕ್ಕೆ ತುಂಬಾ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ಒಂದು ಗಾದೆನೇ ಇದೆ, ಊಟ ಬಲ್ಲವನಿಗೆ ರೋಗ ಇಲ್ಲ. ಊಟ ಬಲ್ಲವನಿಗೆ ರೋಗ. ಊಟ ಅಂದ್ರೆ ಕೇವಲ ಅನ್ನ ಮಾತ್ರ ಅಲ್ಲ, ಅದರ ಜೊತೆಗೆ ಈಗ ನೋಡಿ, ಯಾಕೆ ನಮ್ಮ ದೇಶದಲ್ಲಿ ಕೊರೋನಾ ಎಷ್ಟು ಕಂಟ್ರೋಲ್ ಅಲ್ಲೇ ಇದೆ ಇವತ್ತು ಸಹ. ಶಕ್ರೆ, ನೀವು ಅಬ್ಸರ್ವ್ ಮಾಡಿ, ನಾನು ಇಷ್ಟು ವರ್ಷದಿಂದ ಸಾಧಾರಣ ಒಂದು 2004ದಿಂದ ಇತರ ದೇಶಗಳಲ್ಲಿ ಹೋಗ್ತೇನೆ, ಮಾಸ್ಕೋ, ರಷ್ಯಾ, ಅಮೆರಿಕ, ಎಲ್ಲಿಯೂ ಕೊರೋನಾ ಕಂಟ್ರೋಲ್ ಆಗಲಿಲ್ಲ. ಯಾಕೆಂದ್ರೆ ಅವರು ಫುಡ್ ಅನ್ನು ಮೆಡಿಸಿನ್ ಆಗಿ ಉಪಯೋಗ ಮಾಡಲೇ ಇಲ್ಲ. ಗೊತ್ತಿಲ್ಲ ಅವರಿಗೆ. ಅವ್ರ ಹತ್ರ ಫುಡ್ ಅಂತ ಹೇಳಿದ್ರೆ ಜಸ್ಟ್ ನಾಲಿಗೆದ ರುಚಿಗೋಸ್ಕರ ಇರುವಂತದ್ದು ಒಂದು ವಸ್ತು ವಿಷಯ. ಅವರು ನಮ್ಮಲ್ಲಿ ಈ ಮಸಾಲಗಳು, ಜೀರಿಗೆ, ಶುಂಠಿ, ಓಮ, ಅರಿಶಿನ, ಸೈಂಧ ಉಪ್ಪು, ಮೆಣಸು ಎಲ್ಲದನ್ನು ನಾವು ಔಷಧಿ ಹಾಗೆ ಉಪಯೋಗಿಸಿದೆ. ಎಣ್ಣೆಗಳು. ಈಗ ಯಾವುದು ಒಂದು ಫುಡ್ ಅಲ್ಲಿ ಏನ್ ಸೈಡ್ ಎಫೆಕ್ಟ್ ಇದ್ರೆ ಅದನ್ನು ಕವರ್ ಮಾಡ್ಲಿಕ್ಕೆ ನಾವು ಯಾವೊಂದು ಯೂಸ್ ಮಾಡ್ತೇವೆ. ಈಗ ಹೀರೆಕಾಯಿ ಬಗ್ಗೆ ನೀವು ಹೇಳುವಾಗ, ಹೀರೆಕಾಯಿಗೆ ನಮ್ಮ ಆಯುರ್ವೇದದಲ್ಲಿ ಕೋಶಾತಕಿ ಅಂತೆ ಶಬ್ದ ಪ್ರಯೋಗ ಮಾಡಿದ್ದಾರೆ. ಕೋಶಾತಕಿ ಒಂದು, ಅವರು ನೋಡಿ ತುಂಬಾ ರಿಸರ್ಚ್ ಮಾಡಿ ಹಲವಾರು ಕೇಸದಲ್ಲಿ ಕೊಟ್ಟಿದ ಮೇಲೆ ಅವರಿಗೆ ಸಿಕ್ಕಿದ ಪರಿಣಾಮವನ್ನು ಅವರು ಶ್ಲೋಕದಲ್ಲಿ ಹೇಳಿದ್ದಾರೆ. ಅದು ನಾನು ಹೇಳ್ತೇನೆ. ಕೋಶಾತಕಿ ಲಘು ಸ್ತಿಕ್ತ. ಆದ್ರೆ ಇದು ಲಘು, ಬಹಳ ಲಘು ಅಂತ ಹೇಳಿದ್ರೆ ವೇಟಲ್ಲಿ ಲಘು ಅಲ್ಲ, ತಿಂದ ಕೂಡಲೇ ಬಹಳ ಸುಲಭವಾಗಿ ಜೀರ್ಣ ಆಗ್ತದೆ. ಕೆಲವು ಹೆವಿ ಫುಡ್ ತಿಂದ ನಂತರ ತೇಗ ಬರ್ತಾ ಇರ್ತದೆ. ನೀವು ಹೀರೆಕಾಯಿ ತಿಂದ್ರೆ ಜೀರ್ಣ, ಈಗ ತಿಂದ್ರೆ 3 ಗಂಟೆ ನಂತರ ಅದರದ ಪರಿಣಾಮ ಕಂಪ್ಲೀಟ್ ಅಬ್ಸಾರ್ಬ್ ಆಗಿ ಹೋಗ್ತದೆ. ಅದು ದೇಹಕ್ಕೆ ಅಬ್ಸಾರ್ಬ್. ಮತ್ತೆ ಅದರದ ಏನಾದ್ರೂ ಒಂದು ಫೈಬರ್ ಅಂಶ ಉಂಟು, ಅದು ಮಲಬದ್ಧತೆಯನ್ನು ಸರಿ ಮಾಡಲಿಕ್ಕೆ, ಒಳಗಿರುವಂತಹ ಔಷಧಿ ಅಂಶ ದೇಹಕ್ಕೆ ಪೋಷಣಕ್ಕೋಸ್ಕರ ಉಪಯೋಗ ಆಗ್ತದೆ. ಒಂದು ಲಘು ತಿಕ್ತ, ರೂಕ್ಷ ಆಮಾಶಯ ಶೋಧನಿ, ಮತ್ತೆ ತಿಕ್ತ, ಇದು ಕಹಿ, ಸಿಹಿ ಅಲ್ಲ, ಕಹಿ ಸಹ ಒಂದು ಔಷಧಿ ರೂಪ. ಈಗ ನೋಡಿ, ಎಲ್ಲ ಔಷಧಿಗಳು ಕಹಿಯಾಗಿ ಇರ್ತದೆ, ಅದಕ್ಕೆ ಕಹಿ ಅಂಶ ಉಂಟು. ಇನ್ನೊಂದು ರೂಕ್ಷ, ತುಂಬಾ ಮ್ಯೂಕಸ್ ಇರ್ತದಲ್ಲ, ಅದನ್ನು ಡ್ರೈ ಮಾಡುವಂತದ್ದು ಶಕ್ತಿ ಇದೆ. ಇನ್ನೊಂದು ಆಮಾಶಯ ಶೋಧನಿ. ನೀವು ನೋಡಿ ಕೇಳಿರ್ಬಹುದು, ಪಾಯ್ಸನ್ ಯಾರ ತಿಂದ್ರೆ ಹಾಸ್ಪಿಟಲ್ ಅಲ್ಲಿ ಎಂತ ಮಾಡ್ತಾರೆ, ಗ್ಯಾಸ್ಟ್ರಿಕ್ ಲೆವೇಜ್ ಮಾಡ್ತಾರೆ, ಅದನ್ನು ಹೊರಗೆ ತೆಗೆದು ಬಿಸಾಡ, ವಾಂತಿ ಮಾಡಿಸೋದು. ಇದು ನಿಮ್ಗೆ ಅಗತ್ಯ ಇಲ್ಲ. ಇದು ತಿಂದ್ರೆ ಹೊಟ್ಟೆ ಒಳಗೆ ಏನಾದ್ರೂ ವಿಷ ಹೋದ್ರೆ, ಯಾವುದು ಒಂದು ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ, ಗೊತ್ತಿಲ್ಲದೆ ಏನಾದ್ರೂ ವಿಷ ಹೋದ್ರೆ
ಆಮಾಶಯ ಶೋಧನ, ಇಡೀ ಆಮಾಶಯ, ಇಡೀ ಸ್ಟಮಕದ ಒಳಗೆ ಇರುವಂಥದ್ದು ಎಲ್ಲ ಟಾಕ್ಸಿನ್ಸ್, ಆಸಿಡ್ ಅನ್ನು ನ್ಯೂಟ್ರಲೈಸ್ ಮಾಡಿ ಬಿಡ್ತದೆ ಇದು. ಅಂತಹ ಅದ್ಭುತವಾದ ಶೋಧನ, ಆದ್ರೆ ಕ್ಲೀನಿಂಗ್ ಇದು. ಸೊ ನೋಡಿ, ಈಗ ವಾರಕ್ಕೆ ಒಂದು ದಿನ ಹೀರೆಕಾಯಿ ಸೇವನೆ ಮಾಡಿದ್ರೆ, ಪಲ್ಯ ಮಾಡಿ ಏನಾದ್ರು ಮಾಡಿ ಪದಾರ್ಥ ಮಾಡಿ, ಆವಾಗ ನಮ್ಮ ಹೊಟ್ಟೆ ಒಳಗೆ ಇರುವಂಥದ್ದು ಎಲ್ಲ ಟಾಕ್ಸಿನ್ಸ್ ಕ್ಲಿಯರ್ ಆಗ್ತದೆ. ಇನ್ನೊಂದು ಶೋಫ ಅಂತ ಹೇಳಿದ್ರೆ, ಕಾಲಲ್ಲಿ ಕೆಲವರಿಗೆ ತುಂಬಾ ಬಾಪ್ ಇರ್ತದೆ, ಸ್ವೆಲ್ಲಿಂಗ್ ಇರ್ತದೆ. ಮುಖದ ಮೇಲೆ ಕೆಲವರು ಇದ್ದ ತಕ್ಷಣ ಅವರಿಗೆ ಸ್ವೆಲ್ಲಿಂಗ್ ಇರ್ತದೆ. ಕಣ್ಣದ ಅಡಿಯಲ್ಲಿ ಕೆಲವರಿಗೆ ಒಂದು ಸ್ವೆಲ್ಲಿಂಗ್ ಇರ್ತದೆ. ಅಂತಹ ಕೇಸದಲ್ಲಿ ಸಹ ಕೋಶಾತಕಿ ಅಂತ ಹೇಳಿದ್ರೆ ಹೀರೆಕಾಯಿ, ಕೆಲವರು ದರಳೆಕಾಯಿ ಅಂತ ಹೇಳ್ತವೆ, ಇದರದ ಪ್ರಯೋಗದಿಂದ ಔಷಧಿ ರೂಪದಲ್ಲಿ ನೀವು ಜ್ಯೂಸ್ ರೂಪದಲ್ಲಿ ತಗೊಳ್ಳಿ, ಇಲ್ಲದ್ರೆ ಊಟದಲ್ಲಿ ತಗೊಳ್ಳಿ, ಪಲ್ಯ ಮಾಡಿ ತಗೊಳ್ಳಿ, ನಿಮ್ಗೆ ಸ್ವೆಲ್ಲಿಂಗ್ ಕಂಪ್ಲೀಟ್ ವಾಶ್ ಔಟ್ ಆಗ್ತದೆ. ಅಷ್ಟು ನೋಡಿ, ಒಂದು ಸ್ವೆಲ್ಲಿಂಗ್ ಆಯ್ತಲ್ಲ ನೋಡಿ. ನಮ್ದು ಇನ್ನೊಂದು ವಿಶೇಷ ವಿಷಯ ಹೇಳ್ತೇನೆ. ನಮ್ಮಲ್ಲಿ ಒಂದು, ಈಗ ಅಲೋಪೆಥಿಕ್ ಅಲ್ಲಿ 1 ಟ್ಯಾಬ್ಲೆಟ್ ಇಸ್ ಯೂಸ್ ಫಾರ್ 1 ಡಿಸೀಸ್. ನಮ್ಮಲ್ಲಿ ಫುಡ್ ಸಹ ಒಂದು ಕಾಯಿಲೆಗೋಸ್ಕರ ಅಲ್ಲ, ಮಲ್ಟಿ ಸಿಸ್ಟಮ್ಗೆ ಇದರ ರಿಸಲ್ಟ್ ಉಂಟು. ಒಂದು ಇಡೀ ಬಾಡಿಯಲ್ಲಿ ವಾಟರ್ ರಿಟೆನ್ಷನ್ ಇದೆಯಲ್ಲ, ನೀರು ತುಂಬುದು, ಅದು ಕ್ಲಿಯರ್ ಆಗ್ತದಂತೆ ಇದು ಹೀರೆಕಾಯಿಯಿಂದ. ಇನ್ನೊಂದು ಎನಿಮಿಯಾ ಆದ್ರೆ, ರಕ್ತ ಕಡಿಮೆ ಆದ್ರೆ ಅವರು ಫೋಲಿಕ್ ಆಸಿಡ್ ತಗೊಳ್ಬೇಕು, ಏನ್ ಟಾನಿಕ್ ತಗೊಳ್ತಾರೆ ಜನರು, ಏನು ಬೇಡ ಐರನಿಗೆ. ಹೀರೆಕಾಯಿ ತಗೊಂಡ್ರೆ ಕ್ವಾಲಿಟಿ ಆಫ್ ಬ್ಲಡ್ ತುಂಬಾ ಚೆನ್ನಾಗಿ ಆಗ್ತದೆ. ಆದ್ರೆ ಪಾಂಡು ಆದ್ರೆ ಏನು, ಅವ್ರು ಹೇಳಿದ್ದಾರೆ, ಪಾಂಡು ಅಂತಹ ಒಂದು ಕಾಯಿಲೆಗೆ ಹೀರೆಕಾಯಿ ಒಂದು ಒಳ್ಳೆ ಅದ್ಭುತವಾದ ಔಷಧಿ. ಪಾಂಡು ಆದ್ರೆ ಚರಕ ಹೇಳ್ತಾರೆ, ಸ ಅಲ್ಪ ರಕ್ತೋ ಅಲ್ಪ ಮೇಧಸ್ಕೋ ನಿಸ್ಸಾರ ಶಿಥಿಲೇಂದ್ರಿಯ. ಕೆಲವರಲ್ಲಿ ಅಲ್ಪ ರಕ್ತ ಆಗ್ತದೆ, ಪೇಲ್. ಅವ್ರು ನೀವು ಕೆಲವೊಮ್ಮೆ ಹೇಳಿದೇವೆ, ಏನಾಗಿದೆ ನೋಡ್ಲಿಕ್ಕೆ ಫುಲ್ ಮುಖದ ಮೇಲೆ ಒಂದು ವರ್ಚಸ್ ಕಾಣ್ತಾ ಇಲ್ಲ, ಏನಾಗಿದೆ ಅಂದ್ರೆ ಬೆಳಚುವುದು ಕೂಡ, ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಆಗುವಾಗ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಅಷ್ಟು ಮಾತ್ರ ಅಲ್ಲ, ಅಲ್ಪ ಮೇಧಸ್ಕೋ, ಇಡೀ ಬಾಡಿಯಲ್ಲಿ ಫ್ಯಾಟ್ ತುಂಬಾ ಕಡಿಮೆ ಆಗ್ತದೆ. ಹೊಟ್ಟೆಯಲ್ಲಿ ಫ್ಯಾಟ್ ಇರ್ತದೆ, ಆದ್ರೆ ಕೈ ಕಾಲು ಸಪೂರಾಗಿ ಬಿಡ್ತದೆ. ಅಲ್ಪ ರಕ್ತೋ ಅಲ್ಪ ಮೇಧಸ್ಕೋ ನಿಸ್ಸಾರ, ಅವ್ರ ದೇಹದಲ್ಲಿ ಇರುವಂತದ್ದ ಸಾರಾಂಶವೇ ಕಡಿಮೆ ಆಗ್ತದೆ. ಸಾರ ಆದ್ರೆ ಏನು, ಅವ್ರು ಹೇಳ್ತಾರೆ, ಪಿಪೀಲಿಕಾ ಇವ ದ್ವಿಭಾರ ಹರಣಾತ ಶಕ್ತಿ ಇತಿ ಸಾರ. ಹೇಗೆ ಇರುವೆದ ಏನು ವೇಟ್ ಇದೆ, ಅದಕ್ಕಿಂತ ಡಬಲ್ ವೇಟ್ ಭಾರವನ್ನು ಇಟ್ಕೊಂಡು ಹೋಗುವುದು ಶಕ್ತಿ ಇರುವೆ ಹತ್ರ ಇದೆ. ಖಂಡಿತ ಅದು ಸಾರ್. ನಾವು ಒಂದು ಬಕೆಟ್ ನೀರು ಇಟ್ಕೊಂಡು ಹೋಗ್ಲಿಕ್ಕೆ ನಮ್ಗೆ ಆಗುದಿಲ್ಲ. ಈಗ ಪಾಪ ನಮ್ಮ ಮಕ್ಕಳಿಗೆ ಅವರು ವೇಟ್ಗಿಂತ ಜಾಸ್ತಿ ಬ್ಯಾಗ್ ಇಟ್ಕೊಂಡು ಹೋಗ್ತಾರೆ. ಪ್ರಾಯದವರು ಒಬ್ರು ಸಹ ಬ್ಯಾಗ್ ಇಟ್ಕೊಂಡು ಹೋಗ್ಲಿ, ಸ್ವಲ್ಪ ಸಮಯ ಹೋದ್ಮೇಲೆ ಸುಸ್ತಾಗಿ ಇಡ್ತಾರೆ. ಆದ್ರೆ ಅವರಲ್ಲಿ ರಕ್ತದ ಶಕ್ತಿ ಕಡಿಮೆ ಅಂತ ಲೆಕ್ಕ, ಸಾರ ಕಡಿಮೆ ಆಯ್ತು. ಅಲ್ಪ ರಕ್ತೋ ಅಲ್ಪ ಮೇಧಸ್ಕೋ ನಿಸ್ಸಾರ ಶಿಥಿಲೇಂದ್ರಿಯ. ಕಣ್ಣು, ಕಿವಿಗೆ ಕೆಲವೊಮ್ಮೆ ಜೋರು ಮಾತು ಕೇಳಿದ ಕೂಡಲೇ ಒಂಥರ ಆಗ್ತದೆ, ಕಣ್ಣಿಗೆ ಒಂಥರ ಫೋಕಸ್ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಇಂದ್ರಿಯಗಳು ತುಂಬಾ ವೀಕ್ ಆಗ್ತದೆ, ಕುಯ್ ಶಬ್ದ ಆಗ್ತದೆ. ಅಂತಹ ಎಲ್ಲಾ ಪರಿಸ್ಥಿತಿಗಳು ಇಂದ್ರಿಯಗಳ ಶಕ್ತಿ ಕ್ಷೀಣ ಆಗ್ತದೆ. ಈ ಸಮೂಹವನ್ನು ನಮ್ಮಲ್ಲಿ ಪಾಂಡು ಅಂತ ಹೇಳಿದ್ದಾರೆ. ನೀವು ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ನೋಡಿದ್ರೆ ವೀಕ್ಷಕರೇ, ನಿಮ್ಗೆ ಹಿಮೋಗ್ಲೋಬಿನ್ ಎನಿಮಿಯಾ ಆದ್ರೆ ಕ್ವಾಂಟಿಟಿ ಮಾತ್ರ ಗೊತ್ತಾಗೋದು, RBCs ಕ್ವಾಂಟಿಟಿ ಕಡಿಮೆ ಆಗಿದೆ. ಆದ್ರೆ ಅದರದ್ದು ಕ್ವಾಲಿಟಿ ಹೇಗೆ ಉಂಟು, ಅದು ನಮ್ಮ ಆಯುರ್ವೇದದಲ್ಲಿ ಹೇಳಿದರೆ ಪಾಂಡು. ಕ್ವಾಲಿಟಿ ಕಡಿಮೆ ಆದ್ರೆ ಇಂದ್ರಿಯ ಶಿಥಿಲ ಆಗೋದು, ನಿಮ್ಮ ಬಾಡಿ ಒಳಗೆ ವೇಟ್ ತಗೊಂಡು ಹೋಗುವಂಥದ್ದು ಶಕ್ತಿ ಕಡಿಮೆ ಆಗ್ತದೆ, ಮತ್ತೆ ಬಾಡಿಯಲ್ಲಿ ಕೈ ಕಾಲು ಫುಲ್ ವೀಕ್ ಆಗ್ತದೆ. ಅಂತ ಪರಿಸ್ಥಿತಿಯಲ್ಲಿ ಹೀರೆಕಾಯಿ, ದರಳೆಕಾಯಿ, ಕೋಶಾತಕಿ ಇದಕ್ಕೆ ಶಬ್ದ ಉಪಯೋಗ ಮಾಡಿದ್ದಾರೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ. ಅದ್ಭುತವಾದ ಔಷಧಿ. ವಾರಕ್ಕೆ ಒಂದು ದಿನ, ಜಾಸ್ತಿ ಬೇಡ, ವಾರಕ್ಕೆ ಒಂದು ದಿನ ನೀವು ನಿಮ್ಮ ಸೋಮವಾರ, ಮಂಗಳವಾರ, ಬುಧವಾರ ಏನೇನು ಬೇರೆ ಬೇರೆ ನೀವು ಪಲ್ಯ ಮಾಡ್ತೀರಲ್ಲ, ಒಂದು ದಿನ ನೀವು ಹೀರೆಕಾಯಿಯನ್ನು ಇಡಬೇಕು. ಯಾಕೆಂದ್ರೆ ನಿಮ್ಮ ಬಾಡಿಯಲ್ಲಿ ಬ್ಲಡ್ ಕ್ವಾಲಿಟಿ ಸಹ ಅದರಿಂದ ಚೆನ್ನಾಗಿ ಆಗ್ತದೆ. ಇನ್ನೊಂದು ಉದರ ಮತ್ತೆ ಪ್ಲೀಹ. ಕೆಲವರಿಗೆ ಸಮಸ್ಯೆ ಇರ್ತದೆ, ಹೊಟ್ಟೆ ಡುಬ್ಬ ಆಗ್ತದೆ, ಯಾವಾಗಲೂ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬುತ್ತದೆ. ಅಂತಹ ಕೇಸಸ್ಗೆ ಸಹ ಇದು ಅದ್ಭುತವಾದ ಔಷಧಿ. ಉದರ ಅಂತ ಹೇಳಿದ್ರೆ ಡೊಳ್ಳು ಹೊಟ್ಟೆ ಅಂತ ನಾವು ಹೇಳ್ತೇವೆ. ಅಷ್ಟು ಮಾತ್ರ ಅಲ್ಲ, ಈವನ್ ಎಸೈಟಿಸ್ ಅಲ್ಲಿ ಎಲ್ಲಿ ಹೊಟ್ಟೆಯಲ್ಲಿ ನೀರು ತುಂಬುತ್ತದೆ, ಅಂತಹ ಸಮಸ್ಯೆಗಳಲ್ಲಿ ಸಹ ವೀಕ್ಷಕರೇ ಹೀರೆಕಾಯಿ ಅದ್ಭುತವಾದ ಔಷಧಿ. ಇದು ಊಟ ಮಾತ್ರ ಅಲ್ಲ, ಔಷಧಿಯೇ ಅಂತ ಹೇಳ್ಬೋದು. ಕೇವಲ ಪದಾರ್ಥ ಅಲ್ಲ, ತರಕಾರಿ ಅಲ್ಲ, ಔಷಧಿ. ಇನ್ನೊಂದು ಇಲ್ಲದ್ರೆ ಅವ್ರಿಗೆ ನೋಡಿ,
ಈ ನಮ್ಮಲ್ಲಿ ಪೇಷಂಟ್ಸ್ ಹೋಗಿ ಡಾಕ್ಟರ್ ಹತ್ರ ಕೇಳ್ತಾರೆ ನಮ್ಗೆ ಕಾಯಿಲೆ ಆಗಿದೆ ಏನ್ ಪಥ್ಯ ತಿನ್ನಬೇಕು. ಇಂಗ್ಲಿಷ್ ಡಾಕ್ಟರ್ ಹತ್ರ ಅವ್ರ ಪುಸ್ತಕಗಳಲ್ಲಿ ಪಥ್ಯದ ಸಿಸ್ಟಮೇ ಇಲ್ಲ. ಯಾಕೆಂದ್ರೆ ಊಟ ಕಾಯಿಲೆ ಸರಿ ಮಾಡ್ಲಿಕ್ಕೆ ಆಗ್ತದಂತೆ ಅವರಲ್ಲಿ ಕಾನ್ಸೆಪ್ಟೇ ಇಲ್ಲ. ನಮ್ಮಲ್ಲಿ ಒಂದು ಮಾತೇ ಇದೆ, ಸಂಗೀತವಾಗದ ಸ್ವರವಿಲ್ಲ, ಔಷಧಿಯಾಗದ ಮೂಲಿಕೆ ಇಲ್ಲ. ಅದೇ ಸಂಸ್ಕೃತದಲ್ಲಿ ಉಂಟು, ಅಮಂತ್ರಂ ಅಕ್ಷರಂ ನಾಸ್ತಿ, ಅನೌಷಧೋ ವೃಕ್ಷೋ ನಾಸ್ತಿ, ಅಯೋಗ್ಯೋ ಪುರುಷೋ ನಾಸ್ತಿ, ಯೋಜಕ ತತ್ರ ದುರ್ಲಭ. ಯೋಜಕ ಇದ್ರೆ ಅವನು ಯಾವ ಶಬ್ದವನ್ನು ಮಂತ್ರ ಮಾಡಬಹುದು, ಯಾವ ವೃಕ್ಷವನ್ನು ಔಷಧಿ ಮಾಡಬಹುದು, ಯಾವ ಅಯೋಗ್ಯ ಪುರುಷವನ್ನು ಯೋಗ್ಯ ಮಾಡಬಹುದು. ತೊಂದರೆ ಯಾರಲ್ಲಿ ಇದೆ? ಯೋಜಕ ಇಲ್ಲ. ಅವರು ಯೋಜಕನಾಗಿ ಇದನ್ನು ಒಂದು ಎವಿಡೆನ್ಸ್ ಒಟ್ಟು ಮಾಡಿ ಡೇಟಾವನ್ನು ಕನ್ಕ್ಲೂಷನ್ ಅನ್ನು ಅವರು ಶ್ಲೋಕ ಫಾರ್ಮ್ದಲ್ಲಿ ಬರೆದಿದ್ದಾರೆ. ವೀಕ್ಷಕರೇ, ಚರ್ಮ ಕಾಯಿಲೆ ಸೋರಿಯಾಸಿಸ್, ವಿಶೇಷವಾಗಿ ಸೋರಿಯಾಸಿಸ್ ಅಲ್ಲಿ ನನ್ನ ಒಂದು 1999 ನನಗೆ ಡಿಗ್ರಿ ಸಿಕ್ಕಿತ್ತು ಆಯುರ್ವೇದಿಕ್ ವೈದ್ಯದ್ದು, BAMS. ಸರಿ, 2000 ಇಂದ ನಾನು ನನ್ನ ಪ್ರಾಕ್ಟೀಸ್ ಪ್ರಾರಂಭ ಮಾಡಿದೆ. ಇದು 20 ಮುಗ್ದಿದೆ. 20 ವರ್ಷದ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೇನೆ, ಚರ್ಮ ಕಾಯಿಲೆ ಫುಡ್ ಸಂಬಂಧಪಟ್ಟದ ಕಾಯಿಲೆ. ನೋಡಿ, ಅವರು ಎಷ್ಟು ಬೇಕಿದ್ರೆ ಔಷಧಿ ತಗೊಳ್ಳಿ, ಫುಡ್ ವ್ಯತ್ಯಾಸ ಆದ ಕೂಡಲೇ ಚರ್ಮ ಕಾಯಿಲೆ ಇರೋರಿಗೆ ಚರ್ಮದ ಕಾಯಿಲೆ ಪುನಃ ಜಾಸ್ತಿ ಆಗ್ತದೆ, ವಿಶೇಷವಾಗಿ ಸೋರಿಯಾಸಿಸ್. ಯಾರ ಹತ್ರ ಹೋಗಿ ಡಾಕ್ಟರ್ ಹತ್ರ ನನ್ನನ್ನು ಸೇರಿ ಯಾರು ಸಹ ಇದನ್ನು ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಚರ್ಮದ ಕಾಯಿಲೆ ಮತ್ತು ಆಹಾರ ಅನ್ನುವ ವಿಷಯ ಬಂದಾಗ ನನ್ನೊಂದು ಪ್ರಶ್ನೆ, ಒಂದು ಮಾತು ಕೇಳಿದ್ದೇನೆ, ಅದು ಸತ್ಯನಂತ. ಅಂದರೆ ಸಾಮಾನ್ಯವಾಗಿ ಮಾಂಸಾಹಾರ ತಿನ್ನೋರು ಮೀನು ತಿನ್ನುವಂಥ ಸಂದರ್ಭದಲ್ಲಿ ಹಾಲನ್ನು ಕುಡಿದರೆ ಚರ್ಮ ರೋಗ ಬರುತ್ತದೆ. 101%. ನೀವು ನೋಡಿ, ಇವತ್ತು ಸಹ ನಾನು ಕೊಮೆ ಅಂತಹ ಗ್ರಾಮ, ತೆಕ್ಕಟ್ಟೆ ಹತ್ರ, ಅಲ್ಲಿ ಒಂದು ಸಮುದ್ರ ಬದಿ ನಾವು ನಮ್ದು ಆಯುರ್ವೇದಿಕ್ ಆಶ್ರಮ ಮಾಡಿದ್ದೇವೆ. ಸಾಧಾರಣ ಪ್ರತಿದಿನ 30, 40, 50 80 ಜನ ಔಷಧಿಗೆ ಬರ್ತಾರೆ. ಮೀನು ತಿನ್ನವರು ಯಾರು ಸಹ ಹಾಲು ಕುಡಿಯುವುದಿಲ್ಲ. ನಮ್ಮಲ್ಲಿ ಕ್ರಮ ಇದೆ, ಹೇಳಿದ್ದಾರೆ ನಮ್ಮಲ್ಲಿ, ಕ್ಷೀರಂ ಪನಸ್ಯೈಹಿ ಪನಸೇನ ಮತ್ಸ್ಯೈಹಿ. ಕ್ಷೀರ ಒಟ್ಟಿಗೆ ಕುಲತ್ಥ, ಪನಸ ಮತ್ತೆ ಜಾಕ್ ಫ್ರೂಟ್ ಮತ್ತೆ ಮತ್ಸ್ಯ ಮೀನ, ಇದು ವಿರುದ್ಧಾಹಾರ. ಯಾರನ್ನು ಕೊಲ್ಲಿಕ್ಕೆ ಇದ್ರೆ ಅವನು ಮೀನೊಟ್ಟಿಗೆ ಹಾಲು ಮಿಕ್ಸ್ ಮಾಡಿದ್ರೆ ಅವನಿಗೆ ಚರ್ಮ ಕಾಯಿಲೆ ಮಾತ್ರ ಅಲ್ಲ, ಲಿವರೇ ಹಾಳಾಗ್ತದೆ. ಹಾಲೊಟ್ಟಿಗೆ ಜಾಕ್ ಫ್ರೂಟ್ ನೋಡಿ, ನೀವು ಹಲ್ಸನ್ನು ಯಾವಾಗ್ಲೂ ನೋಡಿ, ಹಾಲೊಟ್ಟಿಗೆ ಯಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಯಾವ್ದು ಪಾಯಸ ನೋಡಿ, ಹಲಸು ಪಾಯಸ ಕೇಳಿದ್ದೀರಾ? ಹಾಲೊಟ್ಟಿಗೆ ಇಲ್ಲ, ಅದಕ್ಕಿಂತ ಅದು ವಿಷ. ಕ್ಷೀರಂ ಕುಲಥ್ಯೈಹಿ ಪನಸೇನ ಮತ್ಸ್ಯೈಹಿ ಮತ್ತೆ ಕುಲಥಿ, ಇದು ಆಕ್ಚುಲಿ ಬಾರ್ಲಿ, ಇದರೊಟ್ಟಿಗೆ ಸಾಗುವುದಿಲ್ಲ. ಕ್ಷೀರಂ ಕುಲಥ್ಯೈಹಿ ಪನಸೇನ ಮತ್ಸ್ಯೈ ತಪ್ತಂ ದಧಿ, ಮೊಸರನ್ನು ಬಿಸಿ ಮಾಡೋದು. ಕ್ಷೌದ್ರ ಘೃತಂ ಸಮಾಂಶೆ, ಇದು ಕ್ಷೌದ್ರ ಅಂತ ಹೇಳಿದ್ರೆ ಜೇನುತುಪ್ಪ, ಘೃತ ಅಂತ ಹೇಳಿದ್ರೆ ತುಪ್ಪ, ಎರಡನ್ನು ಸಮಾಂಶ. ಈಗ 5 ಗ್ರಾಮ್ ತುಪ್ಪ, 5 ಗ್ರಾಮ್ ಜೇನುತುಪ್ಪ, ಎರಡನ್ನು ಮಿಕ್ಸ್ ಮಾಡಿ ತಗೊಳ್ಳುವಂತದ್ದ ಕ್ರಮವೇ ಇಲ್ಲ, ಅದು ವಿಷವಾಗ್ತದೆ ಅಂತ ನಮ್ಮ ಶಾಸ್ತ್ರ ಹೇಳುದು. ಇಲ್ಲಿ ಹೀರೆಕಾಯಿ ಬರುವಾಗ ಅಂತ ಚರ್ಮ ರೋಗಕ್ಕೆ ಔಷಧಿ ಅಂತ ಹೇಳಿ. ಹೌದು. ಸೋರಿಯಾಸಿಸ್ ಬೇರೆ ಯಾವ ಕಾಯಿಲೆಗಳಿಗೆ ಚರ್ಮ ವಿಶೇಷವಾಗಿ ಸೋರಿಯಾಸಿಸ್ ಅಂತಹ ಕಾಯಿಲೆಗಳಲ್ಲಿ ನೋಡಿದರೆ ನಮ್ಮಲ್ಲಿ ಇದು ವಿಷವೇ ಆಗ್ತದೆ. ಅದಕ್ಕಾಗಿ ನಮ್ಮಲ್ಲಿ ಹೀರೆಕಾಯಿ ತಗೊಂಡ್ರೆ ಯಾರು ಸಹ ಅವರಲ್ಲಿ ಚರ್ಮ ಕಾಯಿಲೆ ಇದ್ರೆ ಅದನ್ನು 100% ಸರಿ ಮಾಡಲಿಕ್ಕೆ ಆಗ್ತದೆ. ಇದು ಒಂದಾಯ್ತು. ಯಾವುದು ಚರ್ಮ ಕಾಯಿಲೆ, ಅವರು ಚರ್ಮ ಕಾಯಿಲೆ ಇರೋರು ಯಾರಿಗೂ ಇದ್ರೆ ವೀಕ್ಷಕರೇ, ನಿಮ್ಮ ಸ್ನೇಹಿತರಲ್ಲಿ, ನಿಮ್ಮ ಸುತ್ತಮುತ್ತದಲ್ಲಿ ಅವರು ಹೀರೆಕಾಯಿಯ ಪ್ರಯೋಗ ಆದಷ್ಟು ಮಾಡಬೇಕು, ಅದರಿಂದ ತುಂಬಾ ಒಳ್ಳೆ ಆಗ್ತದೆ. ಇನ್ನೊಂದು ಕಾಯಿಲೆಯ ವಿಷಯ ಹೇಳ್ತೇನೆ, ಅದು ಅರ್ಷ ಅಂತ ಹೇಳಿದ್ರೆ ಪೈಲ್ಸ್, ಹೆಮೊರೈಡ್ಸ್, ಮೂಲವ್ಯಾಧಿ, ಬ್ಲೀಡಿಂಗ್ ಆಗ್ತದ ಇರ್ತದೆ ಕೆಲವರಿಗೆ. ಆ ಬ್ಲೀಡಿಂಗ್ ಪೈಲ್ಸ್ ಇರುವಾಗ ನೀವು ಗಂಜಿ ಊಟ ಒಟ್ಟಿಗೆ ಹೀರೆಕಾಯಿ ತಗೊಂಡ್ರೆ 1 ವಾರ, ಮತ್ತೆ ಮಲಬದ್ಧತೆಯನ್ನು ಸರಿ ಮಾಡಲಿಕ್ಕೆ ತ್ರಿಫಲ ಪ್ರಯೋಗ ಮಾಡಿದರೆ 100% ಬ್ಲೀಡಿಂಗ್ ವಿದಿನ್ 1 ವಾರ ನಾನು ಹೇಳಿದ್ದೇನೆ. ಆದ್ರೆ 48 ಅವರ್ಸ್ ಒಳಗೆ ಬ್ಲೀಡಿಂಗ್ ನಿಲ್ತದೆ. 48 ಅವರ್ಸ್, 2 ದಿವಸದೊಳಗೆ ನಿಲ್ತದೆ. ಅದೇ ಒಮ್ಮೆಗೆ ಆಗುದಿಲ್ಲ, ಆದ್ರೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಕಡಿಮೆ ಆಗ್ತಾ ಹೋಗ್ತದೆ, 48 ಅವರ್ಸ್ ಅಲ್ಲಿ ಹೋಗ್ತದೆ. ಈ ತರ ಅಷ್ಟು ಅದ್ಭುತವಾದ ರಿಸಲ್ಟ್ಸ್ ಹೀರೆಕಾಯಿಯಲ್ಲಿ ಇದೆ. ಮತ್ತೆ ಕಫ ಮತ್ತೆ ವಾತ, ನಮ್ಮಲ್ಲಿ ವಾತ ಪಿತ್ತ ಕಫ ದೋಷಗಳ ಇರ್ತದೆ. ಕಫ ಅಂತ ಹೇಳಿದ್ರೆ ಶೀತ, ನೆಗಡಿ ಶೀತಲ್ಲಿ ಮ್ಯೂಕಸ್ ನಮ್ಮ ಬಾಡಿಯಲ್ಲಿ ಜಾಸ್ತಿ ಆಗುವಾಗ, ಮತ್ತೆ ವಾಯು ಎಲ್ಲ ಕಡೆ ನೋವು ಆಗುವಾಗ, ಆವಾಗ
ಇದರದ ಪ್ರಯೋಗ ಅದ್ಭುತವಾದ ಇದೆ. ಇದು ನಮ್ಮ ಆಯುರ್ವೇದ ಶಾಸ್ತ್ರ ಹೇಳ್ತದೆ. ಮತ್ತೆ ಭೇದನಂ, ಮೋಷನ್ ಆಗುವುದಿಲ್ಲ, ಕೆಲವರಿಗೆ ಗ್ಯಾಸ್ ಪಾಸ್ ಆಗ್ತಾ ಇರ್ತದೆ, ಆದ್ರೆ ಹೊಟ್ಟೆ ಕ್ಲೀನ್ ಆಗುವುದಿಲ್ಲ. ಅದಕ್ಕೆ ಸಹ ಕೋಶಾತಕಿ ಅಂದ್ರೆ ಹೀರೆಕಾಯಿ ಅದ್ಭುತವಾದ ಔಷಧಿ. ಅಷ್ಟು ವಿಷಯ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಂತಹ ವೀಕ್ಷಕರು ಖಂಡಿತವಾಗಿಯೂ ತಮ್ಮ ಆಹಾರ ಕ್ರಮದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡ್ಬೋದು ಅಂತ ನಾನು ಅಂದ್ಕೊಳ್ತೇನೆ. ಯಾಕೆಂದ್ರೆ ಹೀರೆಕಾಯಿ ನೀವು ತರಕಾರಿಯೇ ತಿನ್ಬೇಕಂತ ನಾನು ಖಂಡಿತ ಇನ್ನೊಂದು ಆದ್ರೂ ಕೂಡ ಹೀರೆಕಾಯಿ ಒಂದು ಉತ್ತಮವಾದಂತಹ ಔಷಧೀಯ ತರಕಾರಿ ಅಂತ ಹೇಳ್ಬೋದು. ಇದು ನಾನು ಹೇಳ್ತಾ ಇಲ್ಲ, ಇದರ ಮತ್ತೆ ಪತ್ರಂ, ಇದು ಹೀರೆಕಾಯಿದ ಎಲೆ ಇದೆಯಲ್ಲ, ಅದು ಡಯಾಬಿಟೀಸಿಗೆ ತುಂಬಾ ಒಳ್ಳೆ ಔಷಧಿ. ಪತ್ರಂ ಮೇಹ ವಿಶೇಷ ನುತ್ತ, ವಿಶೇಷವಾಗಿ ಡಯಾಬಿಟೀಸ್, ಮೇಹ ಅಂತ ಹೇಳಿದ್ರೆ ಪ್ರಮೇಹ, ಮಧುಮೇಹ, ಅದರಲ್ಲಿ ಇದರದ ಪ್ರಯೋಗ ಅದ್ಭುತವಾದ ಇದೆ. ಈ ಹೀರೆಕಾಯಿಯನ್ನು ಬೇಯಿಸುವಂತಹ ಸಂದರ್ಭದಲ್ಲಿ ತುಂಬಾ ಬೇಯಿಸಿದ್ರೆ ಒಳ್ಳೇದು ಅಥವಾ ಸ್ವಲ್ಪ ಅರೆಬೆಂದಂತಹ ಹೀರೆಕಾಯಿ ಒಳ್ಳೇದ? ನೋಡಿ, ಯಾವಾಗಲೂ ತುಂಬಾ ಬೇಯಿಸಿದ್ರೆ ಏನಾಗ್ತದೆ, ಅದರ ಒಳಗೆ ಇರುವಂತಹ ಪೋಷಕಾಂಶಗಳು ಕಡಿಮೆ ಆಗ್ತದೆ. ಸೊ ಆದಷ್ಟು ಮೃದು ಪಾಕ, ಇಲ್ಲದ್ರೆ ಮಧ್ಯಮ ಪಾಕ ಯಾವಾಗಲೂ ಒಳ್ಳೆಯದು. ಅತಿ ಪಾಕ ಆಗಬಾರದು. ಅತಿ ಪಾಕ ಯಾವಾಗಲೂ ಒಳ್ಳೆಯದಿಲ್ಲ. ಅದೇ ರೀತಿ ತಾವು ಪ್ರತಿ ಸಂಚಿಕೆಯಲ್ಲಿ ಹೇಳ್ತಿದ್ರೆ ಈ ಒಂದು ತರಕಾರಿಯನ್ನು ಅಥವಾ ಯಾವುದೇ ಒಂದು ತರಕಾರಿಯನ್ನು ಬಳಸುವಾಗ ಕೆಲವು ಅದಕ್ಕಿಂತ ವರ್ಜ್ಯವಾದಂತಹ ವಸ್ತುಗಳಿದೆ, ಇದಕ್ಕೇನಾದರೂ ಇದು ಹಾಕಬಾರ್ದು. ನೋಡಿ, ಸಾಮಾನ್ಯವಾಗಿ ಹೀರೆಕಾಯಿ ಒಂದು ಔಷಧಿ, ನಮ್ಮ ಪದಾರ್ಥ ರೂಪದ ಔಷಧಿ. ಇದರ ಒಟ್ಟಿಗೆ ನೆಗೆಟಿವ್ ಯಾವುದು ಇಷ್ಟುವರೆಗೆ ನಮ್ಮ ಪುಸ್ತಕದಲ್ಲಿ ಬರಲಿಲ್ಲ. ಬಟ್ ನಾವು ಇನ್ನು ರಿಸರ್ಚ್ ಮಾಡಬೇಕು. ನಾವು ಪೇಷಂಟ್ಗಳಲ್ಲಿ ಔಷಧಿಕ್ಕಿಂತ ಜಾಸ್ತಿ ಈ ತರಕಾರಿ ಕೊಟ್ಟು ನೋಡಬೇಕು. ಸ್ವಲ್ಪ ಪ್ರಮಾಣದಲ್ಲಿ ಈಗ ನಾವು ಆಗ ಒಂದು ಉದಾಹರಣೆ ಕೊಟ್ಟಿದ್ದೇವೆ, ಮೀನು ಒಳ್ಳೆಯದು ವಾಸ್ತವವಾಗಿ, ಹಾಲು ಒಳ್ಳೆಯದು, ಆದ್ರೆ ಒಟ್ಟಿಗೆ ಆದ್ರೆ ವಿಷ. ಅದೇ ರೀತಿ ನೋಡಿ, ಸಾವಿರಾರು ವರ್ಷದ ಹಿಂದೆ ಶಾಸ್ತ್ರದಲ್ಲಿ ಅವರು ಬರೆದು ಹೋಗಿದ್ದಾರೆ, ಬರೆದು ಕೊಟ್ಟಿದ್ದಾರೆ ಸ್ಪಷ್ಟವಾಗಿ. ಹೀರೆಕಾಯಿಗೆ ಅಂತ ಏನು ವಿಷ ಆಗುವಂತ ವಸ್ತುಗಳು ಯಾವುದು ಇಲ್ಲ. ಆಕ್ಚುಲಿ ವಿಷದ ಆಂಟಿಡೋಟ್ ಇದು. ವಿಷ ಆಮಾಶಯ ಶೋಧನೆ ಅಂತ ಅದಕ್ಕಾಗಿ ವರ್ಡ್ ಯೂಸ್ ಆಗಿದೆ. ಹೊಟ್ಟೆ ಒಳಗೆ ಇರುವಂತದ್ದ ವಿಷವನ್ನು ನ್ಯೂಟ್ರಲೈಸ್ ಮಾಡುವಂತದ್ದ ಕೆಪಾಸಿಟಿ ಇದ್ದದರಿಂದಾಗಿ ಇದು ಒಂದು ಆಂಟಿಡೋಟ್ ಫಾರ್ ಪಾಯ್ಸನ್ಸ್ ಅಂತ ಹೇಳಬಹುದು ನೀವು. ಅದಕ್ಕಾಗಿ ಇದರೊಟ್ಟಿಗೆ ಯಾವುದು ನನ್ನ ಪ್ರಕಾರ ಕಾಂಟ್ರಡಿಕ್ಷನ್ಸ್ ಇರ್ಲಿಕ್ಕೆ ಇಲ್ಲ. ಯಾವ ರೀತಿ ಅದನ್ನು ಬಳಸಬಹುದು? ಒಂದು ಪದಾರ್ಥ ಹೇಳಿದ್ರಿ, ಜ್ಯೂಸ್, ಬೇರೆ ಏನಾದರೂ ವಿಧಾನಗಳಿದೆಯಾ? ವಿಶೇಷವಾಗಿ ಜ್ಯೂಸ್ ರೂಪದಲ್ಲಿ ಮತ್ತೆ ಪದಾರ್ಥ ರೂಪದಲ್ಲಿ, ಎರಡು ರೂಪದಲ್ಲಿ ಇದನ್ನು ಪ್ರಯೋಗ ಮಾಡಿದ್ರೆ ತುಂಬಾ ಒಳ್ಳೆಯದು. ಚರ್ಮ ಕಾಯಿಲೆಗೆ ಒಂದು ಉತ್ತಮವಾದಂತಹ ಔಷಧೀಯ ಗುಣವನ್ನ ಈ ಹೀರೆಕಾಯಿ ಹೊಂದಿದೆ ಅಂತ ಹೇಳಿದ್ರಿ. ಬೇರೆ ಯಾವ ರೀತಿ ಔಷಧಿಯಾಗಿ ಇದನ್ನು ಬಳಸಬಹುದು? ನೋಡಿ, ವಿಶೇಷವಾಗಿ ಹೀರೆಕಾಯಿಯಿಂದ ಲಿವರ್ ತುಂಬಾ ಒಳ್ಳೆ ಆಗ್ತದೆ. ಇದು ಲಿವರಿಗೆ ಮತ್ತೆ ನಮ್ಮ ಹೊಟ್ಟೆ ಸಂಬಂಧಪಟ್ಟ ಆಮಾಶಯ, ಲಿವರ್, ಅಲ್ಲಿ ಇರುವಂತದ್ದು ಎಲ್ಲ ವಿಷಗಳನ್ನು ತೆಗೆಯುವಂತದ್ದು ಕೆಪಾಸಿಟಿ ಇರುವಂತದ್ದು ಇದು ಒಂದು ಸಸ್ಯ ಪದಾರ್ಥ. ತರಕಾರಿ ಸಸ್ಯ ಅಂತ ಹೇಳ್ತಾರೆ, ತರಕಾರಿ ಆಕ್ಚುಲಿ ಸಸ್ಯವೇ ಹೇಳ್ಬೋದು. ಇದರ ಜೊತೆಗೆ ಆರೋಗ್ಯವರ್ಧನಿ, ವೀಕ್ಷಕರೇ ಬರಿಬಹುದು, ನಿಮ್ಮ ಹತ್ರ ಪೆನ್ ಪೇಪರ್ ಇದ್ರೆ, ಆರೋಗ್ಯವರ್ಧನಿ ಅಂತ ಒಂದು ಮಾತ್ರೆ ಇದೆ. ಮತ್ತೆ ಅಮೃತ ಬಳ್ಳಿಯನ್ನು ಇದರ ಒಟ್ಟಿಗೆ ನೀವು ಸೇರಿಸಿದರೆ ಇದರದ ಪ್ರಭಾವ ಅದ್ಭುತ ಅಂದ್ರೆ ಅದ್ಭುತ. 100ಕ್ಕೆ 100% ನಿಮ್ಮ ಆರೋಗ್ಯ ಫಿಟ್ ಇರಬಹುದು. ನೀವು ಅಮೃತ ಬಳ್ಳಿಯದ ಕಷಾಯ ಮತ್ತೆ ಹೀರೆಕಾಯಿದ ಕಷಾಯ, ಹೀರೆಕಾಯಿ ಜ್ಯೂಸ್ ಎರಡು ಜೊತೆಗೆ ಕುಡಿದ್ರೆ, ಇಲ್ಲದ್ರೆ ಅಮೃತ ಬಳ್ಳಿದ ಸುರಸ್ತ ತಗೊಳ್ಬಹುದು, ಅಮೃತ ಬಳ್ಳಿದ ಜ್ಯೂಸ್ ತೆಗಿಬಹುದು. ಆದ್ರೆ ತುಂಬಾ ಕಹಿ ಇರ್ತದೆ, ಅದು ಎಲ್ಲರಿಗೂ ಕುಡಿಲಿಕ್ಕೆ ಆಗುದಿಲ್ಲ. ಅದನ್ನು ಗುದ್ದಿದ ಮೇಲೆ ಅಟ್ಲೀಸ್ಟ್ ಅದರದ ಅಮೃತ ಅರಿಷ್ಟ ತಗೊಳ್ಬಹುದು ನೀವು. ಆರೋಗ್ಯವರ್ಧನಿ ಒಂದು ಮಾತ್ರೆ, ಮತ್ತೆ ಇನ್ನೊಂದು ಕುಮಾರಿ ಅಂತ ಬರ್ತದೆ, ಕುಮಾರಿ ಆಸವ್ ಒಟ್ಟಿಗೆ ಸತ್ತುಕೊಂಡ್ರೆ ಇದು ಒಳ್ಳೆ ಹೀರೆಕಾಯಿ ತುಂಬಾ ಒಳ್ಳೆ ಆಗ್ತದೆ. ಒಂದು ಮಾತನ್ನು ಹೇಳಿದ್ರೆ, ವಾರಕ್ಕೊಂದ್ಸರಿ ಹೀರೆಕಾಯಿ ಬಳಸಿದ್ರೆ ಒಳ್ಳೆಯದು ಅಂತ. ಈಗ ಕೆಲವರು ಪ್ರಶ್ನೆ ಇರು, ವಾರಕ್ಕೆ ಒಂದೇ ಸರಿ ಬಳಸಬೇಕಾ? ಜಾಸ್ತಿ ಬಳಸಿದ್ರೆ ಏನಾದ್ರು ತೊಂದರೆ ಆಗ್ತದೆ. ಒಂದು ಗಾದೆನಿದೆ, ಅತಿ ಆದ್ರೆ ಅಮೃತ ವಿಷ ಅಂತ. ಆ ರೀತಿ ಅದೆಲ್ಲ ನಿತ್ಯ ಸೇವನೆ ಮಾಡಬಹುದು. ಆದ್ರೆ ಒಂದು ಮನುಷ್ಯ ಸ್ವಭಾವ ಪ್ರತಿದಿನ ಆಹಾರದಲ್ಲಿ ಜನರಿಗೆ ಬದಲಾವಣೆ ಬೇಕು. ಈಗ ಅದಕ್ಕೋಸ್ಕರ ನಾನು ಹೇಳಿದ್ದೇನೆ, ಪ್ರತಿದಿನ ತಗೊಳ್ಳಿಕ್ಕೆ ನಾನು ಹೇಳಿದ್ರೆ ನೀವು ಮತ್ತೆ ಕೆಲವರಿದ್ದಾರೆ ಹೀರೆಕಾಯಿ ತಿಂದು ಮತ್ತೆ ಕೊನೆಗೆ ಅವರಿಗೆ ಇದನ್ನು ಜುಗುಪ್ಸೆ ಆಗ್ಬೋದು, ಈ ಹೀರೆಕಾಯಿ ಶಬ್ದ ಬರಬಾರದು. ಅದಕ್ಕೋಸ್ಕರ ಹೇಳಿದೆ, ವಾರಕ್ಕೆ ಒಂದಿನ ತಗೊಂಡ್ರೆ ತುಂಬಾ ಒಳ್ಳೆ ಆಗ್ಬೋದು, ಅಟ್ಲೀಸ್ಟ್ 2 ದಿನ ತಗೊಳ್ಳಿ ಅಂತ. ಅದಕ್ಕಿಂತ ಜಾಸ್ತಿ ಬೇಡ. ಆರೋಗ್ಯ ಸರಿ ಇರುವಾಗ ನೀವು ಇದನ್ನು ತಗೊಂಡ್ರೆ ವಾರಕ್ಕೆ 2 ದಿನ, ವಾರಕ್ಕೆ 1 ದಿನ ಆರೋಗ್ಯ ಹಾಳಾಗುದಿಲ್ಲ. ಆದ್ರೆ ನಿಮ್ಗೆ ಯಾರಿಗೂ ಸಪೋಸ್ ಪೈಲ್ಸ್ ಇದ್ರೆ, ಚರ್ಮ ಕಾಯಿಲೆ ಇದ್ರೆ, ಅವರು ಸ್ವಲ್ಪ ಪ್ರಮಾಣದಲ್ಲಿ 1 ತಿಂಗಳು ಕಂಟಿನ್ಯೂಸ್ ತಗೊಂಡ್ರೆ ಬಹಳ ಒಳ್ಳೇದಂತ. ಒಳ್ಳೆ ಹೊಟ್ಟೆ ಇದ್ರೆ, ಹೌದು, ಬಹಳಷ್ಟು ಜನರಿಗೆ ಅದು ಬಹಳ ದೊಡ್ಡ ಸಮಸ್ಯೆ ಬರ್ತದೆ. ಏನ್ ಮಾಡಿದ್ರು ಹೊಟ್ಟೆ ಕರಗೋದಿಲ್ಲ. ಬಹುಶಃ ಹೀರೆಕಾಯಿ ಪ್ರಯತ್ನ ಮಾಡಿ. ಹೀರೆಕಾಯಿ ಹೊಟ್ಟೆ ಕರಗಲಿಕ್ಕೆ ಅಷ್ಟು ಒಳ್ಳೇದಿಲ್ಲ, ಬಟ್ ಡಯಾಬಿಟೀಸಿಗೆ
ಹೊಟ್ಟೆ ಸಂಬಂಧಪಟ್ಟದ ಮೆಟಬಾಲಿಕ್ ಪ್ರಾಬ್ಲಮ್ಸ್ಗೆ ತುಂಬಾ ಒಳ್ಳೆಯದು. ವೇಟ್ ಲಾಸ್ಗೆ ನಾನು ಹೇಳೋದಿಲ್ಲ, ಬಟ್ ಹೌದು, ಈಗ ಲಿವರ್ ಸರಿ ಆದ್ರೆ, ಫ್ಯಾಟ್ ಕಡಿಮೆ ಆದ್ರೆ ಇಂಡೈರೆಕ್ಟ್ಲಿ ವೇಟ್ ಸಹ ಕಡಿಮೆ ಆಗ್ತದೆ. ಆವಾಗ ಆ ಥರ ಉಪಯೋಗ ಮಾಡಲಿಕ್ಕೆ ಸಾಧ್ಯ ಇದೆ. ಹೌದು, ನೀವು ಸಹ ನಿಮ್ಮ ಹತ್ರ ಸಹ ಒಂದು ವೈದ್ಯಕೀಯ ಸ್ವಭಾವ ಇದೆ ನವೀನ್ಜಿ, ಅದು ಒಂದು ಪ್ರಯೋಗ ನೋಡಿ. ನಾವು ಇನ್ನೊಂದು ಸ್ಟೆಪ್ಗೆ ಹೋಗ್ಬೇಕು. ಈಗ ನಾನು ವೈದ್ಯಕೀಯ ಆಗಿ ಇರುವಾಗ ಆ ಥರ ವಿಚಾರ ಮಾಡ್ತೇವೆ, ಆದರೆ ಜನಸಾಮಾನ್ಯರಿಗೆ, ನಾವು ನಮ್ಮ ವೀಕ್ಷಕರಿಗೆ ಶಾಸ್ತ್ರ ಏನು ಹೇಳುದು ಅದು ನಾನು ಹೇಳುದು ಜಾಸ್ತಿ ಇಷ್ಟಪಡ್ತೇನೆ. ಬಟ್ ಹೌದು, ಈಗ ಲಿವರ್ ಸರಿ ಆದ್ರೆ ವೇಟ್ ಸಹ ಕಡಿಮೆ ಆಗಿ ಆಗ್ತದೆ. ಅದು ಕೂಡ ಹೀರೆಕಾಯಿಯನ್ನು ನಾವು ಸಾವಯವ ಗೊಬ್ಬರವನ್ನು ಬಳಸಿ ಮಾಡಿದ್ರೆ ಬಹಳ ಒಳ್ಳೆ, ಬಹಳ ಒಳ್ಳೆಯದು. ಸಾವಯವ, ಯಾಕಂದ್ರೆ ಈ ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಆದ್ರೆ ಒಂದು ಟಾಕ್ಸಿನ್ ಅನ್ನು, ವಿಷವನ್ನು ತೆಗೆಯುವಂತದ್ದು ಔಷಧಿ ಒಟ್ಟಿಗೆ ನೀವು ಕೊಟ್ರೆ ಅವಾಗ ರಿಸಲ್ಟ್ ಸಿಗಲಿಕ್ಕೆ ಕಷ್ಟ. ಖಂಡಿತ. ಬಂಧುಗಳೇ, ನಮ್ಮ ಆಯುರ್ವೇದ ಬಹಳ ಹೆಮ್ಮೆಯಿಂದ ನಾವು ಹೇಳ್ಕೊಳ್ತೇವೆ, ಇದು ನಮ್ಮ ಆಯುರ್ವೇದ. ಈ ಭರತ ಭೂಮಿಯಲ್ಲಿ ಆವಿರ್ಭವಿಸಿದಂಥ ಒಂದು ಶಾಸ್ತ್ರ. ಈ ಆಯುರ್ವೇದ ಶಾಸ್ತ್ರ ಅನ್ನೋದೇ ಒಂದು ಅದ್ಭುತ. ಮೊಗೆದಷ್ಟು ಅಗೆದಷ್ಟು ಇನ್ನಷ್ಟು ವಿಚಾರಗಳು ಬರ್ತಾವೆ. ಈಗಾಗಲೇ ವೈದ್ಯರು ಹೇಳಿರುವ ಹಾಗೆ ಇನ್ನಷ್ಟು ಆವಿಷ್ಕಾರಗಳಾದಾಗ ಮತ್ತಷ್ಟು ಹೊಸ ಹೊಸ ವಿಚಾರಗಳು ಬರ್ತವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹೀರೆಕಾಯಿ, ನಾವು ಸಾಮಾನ್ಯವಾಗಿ ಎಲ್ಲರೂ ಬಳಸುವಂತಹ ಒಂದು ತರಕಾರಿ, ಹೀರೆಕಾಯಿಯಿಂದ ಆಗುವಂತಹ ಪ್ರಭಾವಗಳು, ಪರಿಣಾಮಗಳು, ಲಾಭಗಳು ಏನೇನು ಅನ್ನೋದು ಅತ್ಯಂತ ವಿಸ್ತಾರವಾಗಿ ಹೇಳಿದ್ದಾರೆ ಡಾಕ್ಟರ್ ತನ್ಮಯ್ ಗೋಸ್ವಾಮಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಟಿವಿಯ ಸಮಸ್ತ ಬಂಧುಗಳ ಪರವಾಗಿ ಅನಂತ ಕೃತಜ್ಞತೆಗಳು. ಇದು ಇವತ್ತಿನ ನಮ್ಮ ಆಯುರ್ವೇದ. ನಮ್ಮ ಆಯುರ್ವೇದ ಮುಂದುವರಿಯುತ್ತದೆ. ಚೈತ್ರ ಯಾತ್ರೆ ಇನ್ನಷ್ಟು ಸಾಗಲಿಕ್ಕಿದೆ. ಮುಂದಿನ ಸಂಚಿಕೆಗಳಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಪಡೆಯೋದಕ್ಕಾಗಿ ಕಾಯ್ತಾ ಇರಿ. ಎಲ್ರಿಗೂ ನಮಸ್ಕಾರ.